ರಾಜ್ಯದ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲು ಎಂಬ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಕುದ್ಮಲ್ ರಂಗರಾವ್ ಪುರಭವನದ ಎದುರಿನ ಅಂಬೇಡ್ಕರ್ ಪ್ರತಿಮೆಯ ಬಳಿ ಪ್ರತಿಭಟನೆಯು ನಡೆಯಿತು. ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಜನರ ಎದುರು ಕ್ಷಮೆ ಕೇಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ವೇಳೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಸಂವಿಧಾನದ ಪುಸ್ತಕ ಇಟ್ಟುಕೊಂಡು ಊರೆಲ್ಲ ಓಡಾಡಿ ನಾಟಕ ಮಾಡಿದ್ದ ರಾಹುಲ್ ಗಾಂಧಿ ಅವರು ಕಾಣೆಯಾಗಿದ್ದಾರೆ. ಸಂವಿಧಾನ ಎನ್ನುವ ಪ್ರಗತಿಪರರು, ಬುದ್ಧಿಜೀವಿಗಳು ಇದೀಗ ಸಂವಿಧಾನಕ್ಕೆ ಸವಾಲೊಡ್ಡುವ ಮಾತನಾಡಿದ್ದರೂ ಬಾಯಿಗೆ ಬೀಗ ಹಾಕಿಕೊಂಡು ಮನೆಯೊಳಗೆ ಕೂತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಶಿಷ್ಟ ಬಂಧುಗಳೊಂದಿಗಿದ್ದೇವೆ. ನಾವು ಅವರಿಗೆ ಸಿಕ್ಕಬೇಕಾದಂತಹ ನ್ಯಾಯವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇದೆ. ಇವತ್ತು ಜೇಬಿನಲ್ಲಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಲೋಕಸಭೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಿರುವಂತ ರಾಹುಲ್ ಗಾಂಧಿ ಇವತ್ತು ತನ್ನದೇ ಪಕ್ಷದ ರಾಜ್ಯಾಧ್ಯಕ್ಷ ಈ ಹೇಳಿಕೆ ಕೊಟ್ಟಾಗ ಅವರು ಎಲ್ಲಿ ಅವಿತು ಕೂತ್ಕೊಂಡಿದ್ದಾರೆ, ಎಲ್ಲಿ ಮುಳುಗಿ ಹೋಗಿದ್ದಾರೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಇವತ್ತು ಮಾತಾಡಬೇಕು. ಇವತ್ತು ಮಾತೆತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಹಲವು ಬುದ್ಧಿಜೀವಿಗಳು ಮಾತಾಡ್ತಾರೆ, ಬಿಜೆಪಿಯವರ ಬಗ್ಗೆ ಮಾತಾಡ್ತಾರೆ. ಅವರು ಕೂಡ ಇವತ್ತು ಎಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಇವತ್ತು ಬಹಳ ದುಃಖ ಆಗುತ್ತೆ. ಕಾರಣಿಕವರೇ, ಮಂಗಳೂರಿನ ಜ್ಯೋತಿ ಟಾಕೀಸ್ನ ಬಳಿಯಲ್ಲಿ ನಾವು ಅಂಬೇಡ್ಕರ್ ಅವರ ಒತ್ತಡ ಆಗಬೇಕು ಅಂತೇಳಿ ಸುಧೀರ್ ಶೆಟ್ಟಿ ಅವರು ಮೇಯರ್ ಇರುವಾಗ ನಾನು ಭರತ್ ಶೆಟ್ಟಿ ಅವರು ನಿಂತು ಅಲ್ಲಿ ಶಿಲಾನ್ಯಾಸವನ್ನ ಮಾಡಿದೆವು. ಇವತ್ತು ತನಕ ಈ ಕಾಂಗ್ರೆಸ್ನ ಆಡಳಿತಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ತಾಕತ್ತು ಬಂದಿಲ್ಲ. ಯಾಕೆ? ನಾವು ಶಿಲಾನ್ಯಾಸ ಮಾಡಿ ಅಂಬೇಡ್ಕರ್ ಅವರ ಅಲ್ಲಿ ವಿಶೇಷವಾಗಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿದ ಕಾರಣ ಆ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂತಹ ವ್ರತ ಆಗಬೇಕು ಅಂತೇಳಿ ನಿರ್ಣಯವನ್ನು ತಗೊಂಡು ಗುದ್ದಲಿ ಪೂಜೆ ಶಿಲಾನ್ಯಾಸವನ್ನ ಮಾಡಿದ್ದೇವೆ. ಹಣ ಇಟ್ಟಿದ್ದೇವೆ. ಅದರಲ್ಲಿ ಕೂಡ ಬ್ಯಾಂಕಿನವರು ಅದಕ್ಕೆ ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳುವುದಲ್ಲ, ಪತ್ರವನ್ನು ಮಹಾನಗರ ಪಾಲಿಕೆ ಕೊಟ್ಟಿದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ನಿಮ್ಮ ಆಡಳಿತದ ವ್ಯವಸ್ಥೆಯಲ್ಲಿದೆ. ಈ ವೇಳೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹಾಗೂ ಹರೀಶ್ ಪೂಂಜಾ ಅವರು ಡಿಕೆಶಿ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು. ನಾವೇ ಎಕ್ಸ್ಪರ್ಟ್ಸ್ ಅಂತ ಹೇಳ್ಕೊಡ್ತಿರುವಂತ ಕಾಂಗ್ರೆಸ್ನ ನಾಯಕರ ನಿಜವಾದ ಮುಖ ಏನಂತ ಇವತ್ತು ಸಾರ್ವಜನಿಕರಿಗೆ ಗೊತ್ತಾಗುವಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರು ನಾನು ಕೊಟ್ಟಂತ ಇಂಟರ್ವ್ಯೂ ಅಲ್ಲಿ ಬಹಳ ಸುಲಭವಾಗಿ ಹೇಳ್ತಾರೆ, ಇಫ್ ರಿಕ್ವೈರ್ಡ್ ವಿಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಮುಸ್ಲಿಮರ ರಿಸರ್ವೇಷನ್ ತರಬೇಕಾದ್ರೆ ಸಂವಿಧಾನದಲ್ಲಿ ಅದಕ್ಕೆ ಬೇರೆ ಕೆಲವು ಅಡೆತಡೆಗಳು ಬಂದದ್ದು ಹೌದಾದ್ರೆ ಸಂವಿಧಾನವನ್ನು ಬದಲು ಮಾಡ್ಲಿಕ್ಕೆ ಸಹ ನಾವು ಹಿಂಜರುವುದಿಲ್ಲ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸಂವಿಧಾನದ ಬಗ್ಗೆ ನಾವು ಸರಿಯಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಶೋಷಿತ ವರ್ಗ, ದಲಿತ ವರ್ಗದವರಾದಂಥ SC ST ಅವರಿಗೆ ಅವಕಾಶನ ಮಾಡಿಕೊಡ್ಬೇಕು, ಅವ್ರ ಜೀವನದಲ್ಲಿ ಮುಂದುವರಬೇಕು ಅನ್ನುವಂಥ ಮನಸ್ಥಿತಿಯಿಂದ ಧರ್ಮಾಧಾರಿತ ರಿಸರ್ವೇಷನ್ಗೆ ಯಾವುದೇ ಆಸ್ಪದವನ್ನು ಕೊಡದೆ SC ST ಅವರಿಗೆ ಮಾತ್ರ ಆಸ್ಪದವನ್ನು ಕೊಟ್ಟಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಡಿ ಕೆ ಶಿವಕುಮಾರ ಯೋಚನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಮುಸಲ್ಮಾನರ ವೋಟ್ ಬ್ಯಾಂಕ್ ನಮಗೆ ಬೇಕಾದರೆ ಇನ್ನು ದೊಡ್ಡ ಮಟ್ಟದಲ್ಲಿ SC ST ಅವರಿಗೆ ಯಾವ ರೀತಿಯ ರಿಸರ್ವೇಷನ್ ಕೊಡ್ತಾ ಇದ್ದೇವೆ ಅದನ್ನು ಕಮ್ಮಿ ಮಾಡಿ ಅಲ್ಲಿ ಅವರಿಗೆ ಸಿಕ್ಕುವಂಥ ಎಲ್ಲ ಸವಲತ್ತುಗಳನ್ನು ಕಮ್ಮಿ ಮಾಡಿ ನನ್ನ ಮುಸಲ್ಮಾನರಿಗೆ ವೋಟರ್ಸ್ ಯಾರಿದ್ದಾರೆ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಓಪನ್ ಆಗಿ ಮಾಡ್ತಾ ಇದ್ದಾರೆ. ತಿರುಗ್ತಾ ಇದ್ದಂಥವರು ಕಾಂಗ್ರೆಸ್ನವರು ಯಾವಾಗ ಅಂತ ಹೇಳಿದ್ರೆ ಚುನಾವಣೆ ನಂತರ. ಯಾವಾಗ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನವನ್ನು ಅದರ
ಬಗ್ಗೆ ಪ್ರೀತಿ, ಅದರ ಬಗ್ಗೆ ವಾತ್ಸಲ್ಯ ಇದೆ ಎನ್ನುವಂಥದ್ದನ್ನು ತೋರಿಕೆಯಲ್ಲಿ ತೋರಿಸಿಕೊಂಡು ಬಂದು 70 ವರ್ಷ ಆಡಳಿತ ಮಾಡಿದವರು ಕಾಂಗ್ರೆಸ್ನವರ ನಿಜ ಬಣ್ಣ ಏನು ಎನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಿದರ್ಶನಗಳು ಈ ದೇಶದ ಭಾರತೀಯರು ನಾವು ಕಂಡಿದ್ದೇವೆ. ಪ್ರಸ್ತುತ ಸಾಲಿನಲ್ಲಿ ಏನು DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತೇನಿದೆ, ನಾವು ಮುಸಲ್ಮಾನರ ತುಷ್ಟೀಕರಣದ 4% ರಿಸರ್ವೇಷನ್ಗೋಸ್ಕರ ಸಂವಿಧಾನವನ್ನು ಬದಲು ಮಾಡುವ ಹಂತಕ್ಕೂ ಹೋಗ್ತೇವೆ ಎನ್ನುವಂಥ ಮಾತೇನಿದೆ, ಇದನ್ನು 100ಕ್ಕೆ 100 ಈ ದೇಶದ ದಲಿತ ಸಮಾಜ, ಈ ದೇಶದ ಭಾರತೀಯರು ಖಂಡಿತವಾಗಿಯೂ ವಿರೋಧಿಸ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಸನ್ಮಾನ್ಯ ಪರಮೇಶ್ವರ್ ಅವರೇ, ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಹತ್ರ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವರ ಪ್ರೀತಿ ಪಾತ್ರರಾಗಿದ್ದರೆ, ಅವರ ಬಗ್ಗೆ ಪ್ರೀತಿ ಇದ್ದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ಅವರ ಬಗ್ಗೆ ಪ್ರೀತಿ ಇದ್ದರೆ DK ಶಿವಕುಮಾರ್ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ನೀವು ಖಂಡನೆಯನ್ನು ಕೊಡಬೇಕು. ಇಲ್ಲಂತಾದರೆ ನೀವು ಸಹ ಗೋಮುಖ ವ್ಯಾಘ್ರ ಎನ್ನುವಂಥದ್ದನ್ನು ಈ ಕರ್ನಾಟಕದ ಜನ ಭಾರತದಲ್ಲಿ ನಾವು ಸಾರಿ ಹೇಳ್ತೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಈ ವೇಳೆ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಶಾಸಕರಾದ ಉಮಾನಾಥ್ ಕೋಟ್ಯಾನ್, ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಮಂಜುಳಾ ರಾವ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. VNR Gold.